ಇವತ್ತು ಬಹಳ ಪ್ರಮುಖವಾದ ಒಂದು ಕಾರ್ಯಕ್ರಮದಲ್ಲಿ ನಾನು ಇದ್ದೇನೆ. ನನಗೆ ಕೆಲವು ವರ್ಷಕ್ಕಿಂತ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಒಂದು ಮಾತು ಹೇಳಿದರು, ನಾವು ಬದುಕಿರುವಂತಹದ್ದು ನಮ್ಮ ಹಿರಿಯರು ಕೊಟ್ಟ ಭೂಮಿಯಲ್ಲ, ನಮ್ಮ ಮೊಮ್ಮಕ್ಕಳು ಕೊಟ್ಟ ಭೂಮಿಯಲ್ಲಿ ಅಂತ. ಅಂದರೆ ನಮ್ಮ ತಾತ ಮುತ್ತಾತ ಸಂಪಾದನೆ ಮಾಡಿ ಕೊಟ್ಟ ಆಸ್ತಿಯಲ್ಲಿ ನಾವು ಬದುಕ್ತಾ ಇಲ್ಲ. ಆದರೆ ನಾವು ಈ ಭೂಮಿಯನ್ನು ಸುರಕ್ಷಿತವಾಗಿಟ್ಟು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಅದನ್ನು ಮುಂದಿನ ಜನಾಂಗಕ್ಕೆ ಕೊಡಬೇಕು, ನಮ್ಮ ಮಕ್ಕಳಿಗೆಲ್ಲ ಅದರ ಮೊಮ್ಮಕ್ಕಳಿಗೆ ಕೊಡಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದರು. ನನ್ನ ಮನಸ್ಸಲ್ಲಿ ಯಾವತ್ತೂ ಅದು ಅಚ್ಚೊತ್ತಿದೆ. ಮತ್ತು ನನಗೆ ಯಾವಾಗಲೂ ಒಂದು ಗಿಡ, ಒಂದು ಮರ ಅಥವಾ ಒಂದು ಹಣ್ಣಿನ ಗಿಡ ನೋಡಿದರೆ, ಓ ಇದು ನಮ್ಮದಲ್ಲ, ಇದು ನಮ್ಮ ಮುಂದಿನ ಜನಾಂಗಕ್ಕೆ ಬಿಟ್ಟುಕೊಟ್ಟು ಹೋಗುವಂಥದ್ದು, ಅವರು ಇದನ್ನು ರಕ್ಷಣೆ ಮಾಡುವಂಥದ್ದನ್ನು ಭಾವನೆ ಬರುತ್ತದೆ. ಹಾಗಾಗಿ ಈ ಪರಿಸರ ದಿನದಲ್ಲಿ ನಾವು ಇದನ್ನು ರಕ್ಷಣೆ ಮಾಡಬೇಕು. ಇವತ್ತು ನಾವೆಲ್ಲ ಹೊಸದಾಗಿ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಹಿಂದೆ ನಾವು ಅರಣ್ಯ ರಕ್ಷಣೆಯ ಕಾರ್ಯಕ್ರಮದಲ್ಲಿ ತೊಡಗಿದ್ದಾಗ ವನ ಮಹೋತ್ಸವ ಮಾಡ್ತಾ ಇದ್ದೆವು. ವನ ಮಹೋತ್ಸವದಿಂದ ಈ ಬಿತ್ತುಂಡೆ ಮಾಡುವಂಥ ಉಂಡೆಯನ್ನು ಮಾಡಿ ಅದರಲ್ಲಿ ಬಿತ್ತುವ ಕ್ರಮ ಮಾಡಿ, ಈಗ ಹೊಸ ಶಬ್ದವನ್ನು ನಾವು ಕಲ್ತಿದ್ದೇವೆ. ಅದಂದರೆ ಬಿತ್ತೋತ್ಸವ ಅಂತ. ಅಂದರೆ ಫಲಗಳನ್ನು ಮತ್ತು ಬೀಜಗಳನ್ನು ಬಿತ್ತಿ ಅದನ್ನು ಬೆಳೆಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಒಂದು ಕಥೆ ಇದೆ ಮಕ್ಕಳಿಗಾಗಿ ವಿಶೇಷವಾಗಿ. ಒಬ್ಬ ರಾಜ ಸವಾರಿ ಹೋಗ್ತಾ ಇದ್ದಾಗ ಒಂದು ಹಳ್ಳಿಯಲ್ಲಿ ಒಬ್ಬ ಬಹಳ ಮುದುಕ ಒಂದು ಹಣ್ಣಿನ ಗಿಡ ನಡ್ತಾ ಇದ್ನಂತೆ. ರಾಜನಿಗೆ ಹಾಸ್ಯವಾಯ್ತು, ತಮಾಷೆ ಆಯ್ತಂತೆ. ಅವನು ಹೇಳ್ತಾನೆ, ಏನಜ್ಜ ಏನು ಗಿಡ ಅದು ಅಂತ. ಮಾವಿನ ಗಿಡ ಸ್ವಾಮಿ ಅಂತ. ಅಯ್ಯೋ ನೀನೇನು ಈಗ ಮುದುಕ, ಹಲ್ಲು ಹೋಗಿದೆ ನಿಂದು, ಇನ್ನೊಂದು ಕೆಲವೇ ದಿವಸದಲ್ಲಿ ನೀನು ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಗಿಡ ನಟ್ಟು ಇನ್ನೂ ಅದು ಫಸಲು ಕೊಟ್ಟು ಇನ್ನೂ ಅದು ಮಾವಿನ ಹಣ್ಣಾಗಿ ಅದು ತಿನ್ನುವ ಆಸೆ ನಿನಗೆ ಅಂತ ತಮಾಷೆ ಮಾಡಿದ್ನಂತೆ. ಆವಾಗ ಆ ಮುದುಕ ಹೇಳ್ತಾನಂತೆ, ಸ್ವಾಮಿ ನಾನು ಈಗ ತಿಂತಾ ಇರುವಂಥದ್ದು ನನ್ನ ಅಜ್ಜ ನಟ್ಟ ಮರದ ಮಾವಿನ ಹಣ್ಣು. ನಾನೀಗ ನಡುವಂಥದ್ದು ನನ್ನ ಬಾಯಿಗಲ್ಲ, ನನ್ನ ಮೊಮ್ಮಕ್ಕಳ ಬಾಯಿಗೆ ಅಂತ. ನಾನು ಕಾಣದೇ ಇರತಕ್ಕಂಥ ಮೊಮ್ಮಕ್ಕಳ ಬಾಯಿಗೆ ಅಂತ. ಅಂದರೆ ಇದರ ಅರ್ಥ, ನಾವು ಈಗ ಏನು ಮಾಡ್ತಾ ಇದ್ದೇವೆ ಇದೆಲ್ಲ ಈಗ ನಮ್ಮ ಸಮಕಾಲೀನವಾದಂಥ ನಮಗೆ ಮಾತ್ರ ಅಲ್ಲ, ನಮ್ಮ ಮುಂದಿನ ಜನಾಂಗಕ್ಕೆ. ಹಾಗಾಗಿ ಇವತ್ತು ಪರಿಸರ ರಕ್ಷಣೆ, ವಿಶ್ವ ಪರಿಸರ ದಿನಾಚರಣೆ ಅಂತ ಬರುತ್ತೆ. ಇದರ ಉದ್ದೇಶ ಏನು ಅಂತಂದರೆ, ಈ ಭೂಮಿಯನ್ನು ರಕ್ಷಿಸಬೇಕು. ಭೂಮಿಯನ್ನು ರಕ್ಷಿಸಿದ್ರೆ ಏನಾಗುತ್ತೆ, ಇವತ್ತು ನೋಡಿ ಅಸ್ಸಾಂನಲ್ಲಿ ಒಂದು ತಿಂಗಳ ಹಿಂದೆ ಬಹಳ ದೊಡ್ಡ ಪ್ರವಾಹ ಬಂದು, ಈಗಲೂ ಪ್ರವಾಹ ಇದೆ, ಊರೇ ಕೊಚ್ಚಿ ಹೋಯಿತು. ಅದೇ ರೀತಿಯಲ್ಲಿ ಕೇರಳದಲ್ಲಿ ಮಡಿಕೇರಿಯಲ್ಲಿ ಒಂದು 2-3 ವರ್ಷಗಳಿಂದ ಸತತವಾಗಿ ಮಳೆಯಿಂದ ಅನೇಕ ನಾಶವಾಗ್ತಾ ಇದೆ. ಅದರಲ್ಲಿ ಮುಖ್ಯ ಕಾರಣ ಅರಣ್ಯ ನಾಶದಿಂದಾಗಿ ಮಣ್ಣು ಸವಕಳಿ ಆಗ್ತಾ ಇದೆ, ಮಣ್ಣು ಸರಿಯಾಗಿ ಹಿಡ್ತಾ ಇಲ್ಲಿ ಭೂಮಿ ಇಲ್ಲ, ಹಾಗಾಗಿ ಮಣ್ಣು ಸಡಿಲಗೊಡ್ತಾ ಇದೆ. ಮತ್ತು ಮಣ್ಣಿನ ಸವಕಳಿಯಿಂದಾಗಿ ಇಡೀ ಊರಿಗೆ ಮಣ್ಣಿನ ಹರಿವು ಜಾಸ್ತಿ ಆಗಿದೆ. ನಮ್ಮ ಕಿಲ್ಲೂರಿನಲ್ಲಿ ಕೂಡ ಆಗಿದೆ ಅದೇ ಇದೆ. ಅಲ್ಲಿ ಗಟ್ಟಿಯಿಂದ ಒಂದು ಭಾಗ ಜರಿದು ಇಡೀ ಊರಿಗೆ ಆ ಮಣ್ಣು ಬಂದು ಬಹಳ ನಷ್ಟ ಆಯಿತು. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪರಿಸರ ರಕ್ಷಣೆ ಅಂತಂದರೆ ನಾವು ಮಾಡಬೇಕಾದಂಥದ್ದು ಈ ಪ್ರಕೃತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಮಣ್ಣ ಸವಕಳಿ ರಕ್ಷಣೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ವೃಕ್ಷಗಳನ್ನು ಬೆಳೆಸಿ ಆ ಮಣ್ಣ ಬೇರುಗಳು ಅವುಗಳನ್ನು ಸರಿಯಾಗಿ ಹಿಡಿದುಕೊಂಡು ರಕ್ಷಣೆ ಮಾಡಬೇಕು. ಇನ್ನು ಬಹಳ ಮುಖ್ಯವಾಗಿ ಕಳೆದ ವರ್ಷ ನಾವು ಒಂದು ಹೊಸ ಯೋಜನೆ ಪ್ರಾರಂಭ ಮಾಡಿದ್ದೇವೆ. ಏನಂತಂದರೆ, ಕಾಡು ಪ್ರಾಣಿಗಳು ಊರಿಗೆ ಯಾಕೆ ಬರ್ತಾ ಇದ್ದಾವೆ ಅಂತ, ಹೇಗೆ ಪ್ರಾಣಿಗಳನ್ನು ಕೊಲ್ಲುವುದು ಅಂತೇಳಿ ಹೊಸ ಯೋಜನೆಗಳನ್ನು ಹಾಕ್ತಾ ಇದ್ದಾರೆ. ಪ್ರಾಣಿಗಳನ್ನು ಹೇಗೆ ಕೊಲ್ಲಬಹುದು ಅಂತ. ಅದಕ್ಕೆ ಕೆಲವರು ಗುಂಡಿಟ್ಟುಕೊಳ್ತಾರೆ, ಕೆಲವರು ಬಾಂಬ್ ಇಟ್ಟುಕೊಳ್ತಾರೆ, ಕೆಲವರು ಪಟಾಕಿ ಇಟ್ಟುಕೊಳ್ತಾರೆ, ವಿಷ ಹಾಕಿಕೊಳ್ತಾರೆ. ಈ ರೀತಿ ಕೊಲ್ಲುವುದೇ ಪ್ರಾಣಿಗಳನ್ನು ಒಂದು ಉದ್ದೇಶ ಆದರೆ ಅದು ನಾವು ಪರಿಸರಕ್ಕೆ ಮಾಡುವಂಥ ತುಂಬ ಹಾನಿ. ಒಂದು ಕತೆ ಓದಿದ್ದೆ ನಾನು. ಒಂದು ಕಡೆ ಕಾಫಿಯ ಬೆಳೆ ಮತ್ತು ಇತರ ಬೆಳೆಗಳು ಸರಿಯಾಗಿ ಬರ್ತಾ ಇರಲಿಲ್ಲಂತೆ. ಏನಂತ ಸಂಶೋಧನೆ ಮಾಡಿದಾಗ ಚಿಟ್ಟೆಗಳು ನಾಶವಾಗಿದ್ದವು. ಚಿಟ್ಟೆಗಳಿದ್ದರೆ ಮಾತ್ರ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಒಂದು ಗಿಡದ ಮಕರಂದವನ್ನು ತಿಂದು ಅದು ಇನ್ನೊಂದು ಗಿಡಕ್ಕೆ ಹೋದಾಗ ಈ ಚಿಟ್ಟೆಗಳು ಮತ್ತು ಜೇನುನೊಣಗಳು ಅವುಗಳು ಈ ಮಕರಂದವನ್ನು ಕೊಂಡೋಗಿ ಇನ್ನೊಂದು ಗಿಡಕ್ಕೆ ನಡುತ್ತೆ. ಅವುಗಳ ನಾಶವಾದದ್ರಿಂದ ಪ್ರಕೃತಿಯಲ್ಲಿ ಅಸಮತೋಲನ ಆಯಿತು, ಕಾಫಿಯಲ್ಲಿ ಬೆಳೆ ಕಮ್ಮಿ ಆಯಿತು, ಮತ್ತು ಗಿಡಗಳಲ್ಲಿ ಹೂ ಬರುವಂಥದ್ದು, ಹಣ್ಣು ಬರುವಂಥದ್ದು ಕಡಿಮೆ ಆಯಿತು. ಅದಕ್ಕೆ ಅವರು ವಿಶೇಷವಾಗಿ ಚಿಟ್ಟೆಗಳನ್ನು ರಕ್ಷಣೆ ಮಾಡಬೇಕು. ಚಿಟ್ಟೆಗಳಿಗೆ ಹೇಗೆ ಮತ್ತು ಜೇನು ಸಾಕಣೆ ಹೇಗೆ ಮಾಡಬೇಕು. ಜೇನು ಸಾಕಣೆ, ನಮಗೆ ಜೇನು ಸಿಗುತ್ತೆ ಅನ್ನೋ ಒಂದೇ ಸ್ವಾರ್ಥ ಅಲ್ಲ, ಬದಲ ಪ್ರಕೃತಿಯಲ್ಲಿ ನಾವು ಈ ಪರಿಸರವನ್ನು ಮಾಡುವಂಥದ್ದು ಅಂತ ಹೇಳಿ ಅವರು ಮಾಡಿದ್ರು. ಹೀಗಾಗಿ ಬಹಳ ಮುಖ್ಯವಾಗಿ ನಾವು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇವತ್ತು ನಮ್ಮ ಯೋಜನೆಯಿಂದ ನಾವು 40 ವರ್ಷಗಳಿಗೂ ಮಿಕ್ಕಿ ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮೂಲಕ ವನ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿದ್ದೇವೆ. ಈಗಾಗಲೇ ಸುಮಾರು ಈ ವರ್ಷದಲ್ಲಿ 10 ಲಕ್ಷ ಗಿಡಗಳನ್ನು
ನಾವು ನಾಟಿ ಮಾಡಬೇಕು ಅಂತೇಳಿ ಯೋಜನೆ ಹಾಕ್ಕೊಂಡಿದ್ದೇವೆ. ಮತ್ತು ನಮ್ಮ ಯೋಜನೆಯಲ್ಲಿ ಡಾಕ್ಟರ್ ಮಂಜುನಾಥ್ರವರು ಸುಮಾರು 35 ಲಕ್ಷ ರೂಪಾಯಿಗಳನ್ನು ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ. ಹೀಗೆ ಇದನ್ನು ಹೇಗೆ ಮಾಡೋದು? ನಮಗೆ ಮೊದಲಾಗಿದ್ದರೆ ನಮ್ಮ ವಿದ್ಯಾರ್ಥಿಗಳ ಶಕ್ತಿ ಬೇಕಿತ್ತು, ಸಹಾಯ ಬೇಕಿತ್ತು. ಇವತ್ತು ಅವರ ಸಹಾಯ ಬೇಕಿದೆ, ಯಾಕೆಂದರೆ ಅವರು ಇದನ್ನು ತಿನ್ನೋಣ. ಈಗಾದರೆ ಶೌರ್ಯ ತಂಡ ಏನು ಇವತ್ತು ಇಲ್ಲಿದೆ, ಇವರು ನಮಗೆ ಸಹಾಯ ಮಾಡ್ತಾರೆ ಮತ್ತು ಎಲ್ಲ ಕಡೆ ಗಿಡ ನೆಡುವಲ್ಲಿ ಅವರು ನಮಗೆ ಸಹಕಾರ ಮಾಡ್ತಾರೆ. ಮತ್ತು ನಾನು ಈಗ ತಾನೇ ನಮ್ಮ ಮುಖ್ಯ ಅರಣ್ಯ ಅಧಿಕಾರಿಗಳಿಗೆ ಹೇಳಿದೆ, ನೀವು ವನದಲ್ಲಿ ಸಂರಕ್ಷಣೆಯನ್ನು ಹೇಳಿ ನಾನು ಬರ್ತೇನೆ, ನನಗೆ ಸಭೆ ಬೇಡ, ನೀವು ಎಲ್ಲಿ ಹೇಳ್ತೀರ ಅಲ್ಲಿ ಕಾಡಲ್ಲಿ ಬಂದು ನಾನು ಅರ್ಧ ದಿವಸ ಅಲ್ಲಿದ್ದು ನಿಮ್ಮ ಜೊತೆಗೆ ಕಾಡಲ್ಲಿ ತಿರುಗಾಡಿ ಮಾಡಿದ್ರೆ ಸ್ವಲ್ಪ ಸೊಳ್ಳೆ ಕಚ್ಚಿದ್ರೂ ಪರವಾಗಿಲ್ಲ. ಆದರೆ ಇದು ಬಹಳ ಸಂತೋಷದ ಕೆಲಸ ಅಂತ ಹೇಳಿ ನಾನು ಹೇಳಿದ್ದೇನೆ ಅವರಿಗೆ. ಈ ವರ್ಷ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 10,000 ಹಣ್ಣು ಹಂಪಲಿನ ಬೀಜಗಳನ್ನು ನಟ್ಟಿರೋದ್ರಿಂದ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ವನ ಸಂರಕ್ಷಣೆ ಆಗ್ತಾ ಇದೆ, ಆಗಬೇಕಾಗಿದೆ. ಇದು ಎಲ್ಲರ ಕರ್ತವ್ಯ, ಇದು ಸಭೆ ಮಾಡಿ ಸ್ಟೇಜಲ್ಲಿ ಕೂತವರ ಕರ್ತವ್ಯ ಅಲ್ಲ. ನಾವು ಕೇವಲ ಪ್ರೇರಕರು, ನಿಮಗೆ ಪ್ರೇರಣೆ ಕೊಡುವಂಥವ್ರು. ಆದರೆ ಮಾಡಬೇಕಾದಂಥವ್ರು ನೀವು. ಇವತ್ತು ಇಡೀ ಸಮಾಜ ಒಗ್ಗಟ್ಟಾಗಬೇಕು, ಸಮಾಜ ಎಲ್ಲರೂ ಸೇರಿ ಪ್ರಕೃತಿಯ ರಕ್ಷಣೆ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಗಿಡಗಳು ನಾಶವಾಗದ ನೋಡಿಗ ಇಲ್ಲಿ ಈ ಹಣ್ಣು ಹಂಪಲಿದ್ದು ಅದು ಪೆಜಕಾಯಿ ಅಂತ ತುಳುವಿನ ಹೇಳಿದೆ, ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಹೆಬ್ಬಲಸು ಅಂತ ಹೇಳಿ. ನಾನು ಮೊದಲು ಅಜ್ಜನ ಮನೆಗೆ ಪಡುಬಿದ್ರೆಗೆ ಹೋಗೋದು ಒಂದು ಆಕರ್ಷಣೆ, ಅದು ತಿನ್ನಲಿಕ್ಕೆ. ಅಲ್ಲಿ ಮರ ಇತ್ತು, ಇವತ್ತು ಆ ಮರ ಹೋಗಿದೆ ಅಂತ ಕಾಣಿಸ್ತದೆ, ಯಾಕಂದರೆ ಅಲ್ಲಿ ಹೈವೇ ಆಗಿದೆ. ಹೈವೇ ಆದ ಕೂಡಲೇ ಮರಗಳೆಲ್ಲ ಹೋಗಿಬಿಡುತ್ತವೆ. ಹಾಗಾಗಿ ಇವತ್ತು ಇಲ್ಲಿ ಕೊಟ್ಟಿದ್ದಾರೆ ಎರಡೆರಡು, ಅದನ್ನು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಕೊಡ್ತಾನೆ, ರುಚಿ ತಿಂದು ಅವರು ಮತ್ತೆ ಅದನ್ನು ಸಪೋರ್ಟ್ ಮಾಡಬೇಕು ನಮಗೆ ಅಂತ ಹೇಳಿ. ಅಂತೂ ಇಲ್ಲಿ ಧರ್ಮಸ್ಥಳದಲ್ಲಿ ಮಹಾಲಯ ಆಗಬೇಕಾದ್ರೆ ತುಳುಟು ಬನ್ಪೇಟೆ ಕಾಡು ಪೀರೆ ಬೊಕ್ಕ ಇಂಜಿನ ಕರವೋಲು ಬೊಕ್ಕ ಅಡ್ಕರೆ ಅದೆಲ್ಲ ಧರ್ಮಸ್ಥಳಕ್ಕೆ ಇಲ್ಲಿಂದಲೇ ಬರಬೇಕು, ಬೆಳಲಿಂದಲೇ ಬರಬೇಕು. ನಮ್ಮಲ್ಲಿ ವಿಶೇಷ ಕಾರ್ಯಕ್ರಮ ಇದೆ. ಆದರೆ ಕಾಡು ಪೀರೆ ಅಂತ ಒಂದಿದೆ, ಕರವೋಲು ಅಂತ ಒಂದಿದೆ. ಅದು ನಿಮಗೆ ನೋಡದೆ ಗುರ್ತು ಸಿಗಲಿಕ್ಕಿಲ್ಲ ಅದರದ್ದು. ಕಾಡಪೀರೆ ಅಂತ ಒಂದು, ಕಾಡಪೀರೆ ಬೊಕ್ಕ ಅಡ್ಕರೆ, ನನಗೆ ಬಹಳ ಇಷ್ಟವಾದ ಅಡ್ಕರೆ ಅನ್ನುವಂಥ ಒಂದು ಕಾಡು ವೃಕ್ಷ, ಬಹಳ ಚೆನ್ನಾಗಿರುತ್ತೆ ಪದಾರ್ಥ ಅದು. ಅದನ್ನು ಇವರು ನಮ್ಮ ಬೆಳಲ್ನವರೇ ತಂದು ಕೊಡೋದು ಪ್ರತಿ ವರ್ಷ. ಅವ್ರು ಹೇಳ್ತಾರೆ ಈ ವರ್ಷ ಬಳ್ಳಿ ಹೋಯಿತು, ಕಡಿಮೆ ಆಯಿತು, ಮಳೆ ಜಾಸ್ತಿ ಆಯಿತು, ಮಳೆ ಕಮ್ಮಿ ಆಯಿತು, ಬಿಸಿಲು ಜಾಸ್ತಿ, ಏನೋ ಒಂದು ಕಾರಣ ಹೇಳಿ ಈ ವರ್ಷ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಆದರೆ ಬೆಳಲು ಬಿಟ್ಟರೆ ಬೇರೆ ಎಲ್ಲಿಯೂ ಅದು ಸಿಕ್ಕುವುದಿಲ್ಲ. ಹಾಗಾಗಿ ಇವತ್ತು ಎಲ್ಲ ಬೆಳಲ್ನವ್ರಿಗೆ ಹೇಳ್ತೇನೆ, ಕಾಡು ಕಡಿಯುವಾಗ, ನೀವು ತೋಟಕ್ಕೆ ಕಾಡು ಕಡಿಯುವಾಗ, ನಿಮ್ಮ ಗದ್ದೆಗೆ ಕಾಡು ಕಡಿಯುವಾಗ ಸ್ವಲ್ಪ ಸೂಕ್ಷ್ಮ ತಗೊಂಡ್ಲಿ. ಬೂರು ದಪ್ಪರ್ನಿಗಳು, ಬೂರು ದೈಪನ ಬೂರ್ಲ ಹೋಗ್ಬಂಡು ಬೂರು ಪವನ್ ಲೆಕ್ಕ ತಗೊಂಡ್ಲಿ, ನೆನಪು ರಕ್ಷಣೆ ಮಾಡಲಿ. ಪಕ್ಕ ಅಪರೂಪದ ದೈಕ್ಲವ್ ನಡ್ನ ಬರ್ಪುಜಿಗೆತ ನಡ್ನ ಬರ್ಪುಜು, ಅದು ನಟ್ರೆ ಬರುವುದಿಲ್ಲ, ಕತ್ತಿಸಾಗಬಾರದಂಥದ್ದು, ಸ್ವಾಭಾವಿಕವಾಗಿ ಬೆಳಿಬೇಕು. ಆಗ ಅಂತಹ ಅಪರೂಪದ ಏರಿಯಾ ಇದು. ನಾನು ಅರಣ್ಯಾಧಿಕಾರಿಗಳಿಗೆ ಹೇಳ್ತೇನೆ, ಇದನ್ನು ವಿಶೇಷವಾಗಿ ನೀವು ಕೆಲವು ಗಿಡಗಳಿಗೆ ಅಂತ ಗುರುತಿಸಿ ಇದನ್ನು ಅನೌನ್ಸ್ ಮಾಡ್ಬೋದು. ಇಂತಹ ಗ್ರಾಮೀಣ ತರಕಾರಿಗಳು ಮತ್ತು ಗ್ರಾಮೀಣ ಮಟ್ಟದ ಈ ಕೆಲವು ಫಲಗಳಿಗೆ ಇದು ವಿಶೇಷವಾದ ಜಾಗ ಅಂತ ಗುರುತಿಸಿ ರಕ್ಷಣೆ ಮಾಡುವಲ್ಲಿ ಪ್ರಯತ್ನ ಮಾಡ್ಬೋದು, ಬೀಜ ಹಾಕುವಲ್ಲಿ ಪ್ರಯತ್ನ ಮಾಡ್ಬೋದು. ಅದು ಊರವರು ಕೂಡ ಇಂತಹ ಕೆಲಸ, ಇಂಥ ರಕ್ಷಣೆ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇವತ್ತು ಶಾಸಕರು ಇಲ್ಲಿ ಬಂದಿದ್ದಾರೆ. ಅವ್ರು ಬರುವಾಗ ತಡವಾಯಿತು ಅಂತ ಬೇಸರ ಮಾಡಿಕೊಂಡಿದ್ದಾರೆ. ಅದು ತಡವಾಗಿದ್ದು ನಿಮ್ಮ ಕಾರಣದಿಂದಲೇ. ಯಾಕೆಂದರೆ ಮೊದಲು ರೋಡು ಇಲ್ಲಿ ಬರಬೇಕು 1 ಗಂಟೆ ಬೇಕಿತ್ತು. ಉಜಿರೆಯಿಂದ ಬೆಳಲಿಗೆ ಬರಬೇಕಾದ್ರೆ 1 ಗಂಟೆ ಬೇಕಿತ್ತು. ಇವತ್ತು ನೀವು ಒಳ್ಳೆ ರಸ್ತೆ ಮಾಡಿದ್ರೆ ನಾನು 10 ನಿಮಿಷದಲ್ಲಿ ಬಂದಿದ್ದೇನೆ. ಹಾಗಾಗಿ ನಿಮಗೆ ವಿಶೇಷವಾಗಿ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿ ಜನಸಂಚಾರಕ್ಕೆ ಮತ್ತು ವ್ಯವಹಾರ, ವಾಣಿಜ್ಯ ವ್ಯವಹಾರ, ಶಾಲೆ ಕಾಲೇಜುಗಳು ಇತ್ಯಾದಿ ವ್ಯವಸ್ಥೆಗೆ ಅನುಕೂಲ ಮಾಡಿದ್ದಕ್ಕಾಗಿ ಶಾಸಕರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಮತ್ತು ಎಲ್ಲ ಕಡೆ ಈ ಮಾತು ಕೇಳಿ ಬರ್ತಾ ಇದೆ, ಶಾಸಕರು ರಸ್ತೆಗಳನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅಂತೇಳಿ. ಹಾಗಾಗಿ ಅವರಿಗೆ ನಾನು ಮತ್ತೊಮ್ಮೆ ಈ ಒಳ್ಳೆಯ ವ್ಯವಸ್ಥೆ ಮಾಡೋದಕ್ಕೆ ಅಭಿನಂದಿಸಿ, ಎಲ್ಲ ಕಾರ್ಯಗಳಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಲ್ಲಿ ಭಾಗವಹಿಸಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ಅರಣ್ಯಾಧಿಕಾರಿಗಳು ಇವತ್ತು ಬಹಳ ಉತ್ಸಾಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಕಳೆದ 3 ವರ್ಷದಿಂದ ಭಾಗವಹಿಸಿದ್ದಾರೆ. ನಾನೊಂದು ಡಬಲ್ ಡೆಕ್ಕರ್ ಬಸ್ ತಗೊಂಡಿದ್ದೆ ಬೊಂಬಾಯಿಂದ. ಆ ಬಸ್ಸಿಗೆ ನನಗೆ ನೆನಪಾಗಲಿಲ್ಲ, ಬಸ್ ತಂದು ಬಿಡ್ತಿದ್ದೆ ಇಲ್ಲಿಗೆ. ಹೌದು, ಅರಣ್ಯ ಚಿತ್ರ ಫೋಟೋ ಎಲ್ಲ ಹಾಕಿ ಹಸಿರು ಕಣ್ಣ ಪಟ್ಟು ಬಸ್ಸಿಗೆ ಕೊಟ್ಟಿದ್ದೆ, ನಾನು ನೆನಪಾಗಲಿಲ್ಲ. ಇನ್ನು ಎಲ್ಲಿದ್ದರೆ ಹೇಳಿದಂತ ಕಳಿಸ್ತೇನೆ ಅಲ್ಲಿಗೆ.
ಹಾಗೆ ಮ್ಯೂಸಿಯಂನಲ್ಲಿ ಒಂದು ಡಬಲ್ ಡೆಕ್ಕರ್ ಬಸ್ಸು ಕೇವಲ ಪರಿಸರ ಸಂರಕ್ಷಣೆ ಮತ್ತು ಹಸಿರಿಗಾಗಿ ರಕ್ಷಣೆಗಾಗಿ ಅಂತ ಮಾಡಿದ್ದೇನೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕ್ಷೇತ್ರದ ಪ್ರೇರಣೆ ಇದೆ, ಮಂಜುನಾಥ ಸ್ವಾಮಿ ಅನುಗ್ರಹ ಇದೆ. ಹಾಗಾಗಿ ನಾವು ಬೀಜ ಬಿಸಾದರೂ ಕೂಡ ಅದು ಬರ್ತದೆ. ನಾವು ಮಾಡುವಂಥದ್ದು ಏನಂದರೆ ಬೀಜ ಬಿತ್ತೋತ್ಸವ ಅಂತಂದರೆ ಈ ಥರ ಸೂಕ್ಷ್ಮವಾಗಿ ನಡಬೇಕಾದಿಲ್ಲ. ಮನೆಯಲ್ಲಿ ಹಲಸಿನ ಹಣ್ಣು ತಿಂದು ಕಾಡಿಗೆ ಬಿಸಾಡಿದರೂ ಕೂಡ ಅದು ಅದು ಪ್ರಕೃತಿ, ಅದು ದೇವರ ಅನುಗ್ರಹ. ಹಾಗಾಗಿ ಅಂತಹ ರೀತಿಯಲ್ಲಿ ನಮ್ಮ ರಕ್ಷಣೆ ಆಗಲಿ ಅಂತ ನಾನು ಬಯಸಿ ಮತ್ತೊಮ್ಮೆ ಎಲ್ಲ ಅರಣ್ಯ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಶೌರ್ಯ ತಂಡದ ವಿವೇಕ್ ಪಾಯ್ಸರು ಭಾಳ ವಿಶೇಷವಾಗಿ ಉತ್ಸಾಹದಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ಮಾಡುವಂಥ ಈ ಬಿತ್ತೋತ್ಸವ ಕಾರ್ಯಕ್ರಮ, ಕಾಡಿನಲ್ಲಿ ಹಣ್ಣು ಹಂಪಲು ನಡುವ ಕಾರ್ಯಕ್ರಮದಿಂದಾಗಿ ಆ ಕಾಡು ಪ್ರಾಣಿಗಳು ಕೂಡ ನಮ್ಮ ಹಾಗೆ ಬದುಕಲಿ. ಬದುಕು ಮತ್ತು ಬದುಕುಗಳು ಇದು ನಮ್ಮ ತತ್ವ. ಲೀವ್ ಓವರ್ ಲೆಟ್ ಲೀವ್, ಜೀವೋ ಅವ್ರ ಜೀನೆದು ಇದು ತತ್ವ. ನಾವು ಬದುಕಬೇಕು, ಅವರು ಬದುಕಬೇಕು. ನಾವು ಬದುಕಬೇಕು ಅಂದರೆ ಅವ್ರನ್ನ ಕೊಲ್ಲೋದಲ್ಲ. ಇವತ್ತು ಟಿ ವಿಯಲ್ಲಿ ಬರ್ತದೆ, ಒಂದು ಎಕ್ಕಲೆ ಬಂತು ಮನೆಯಿಂದ ಗುಡಿ ಕೂಡ್ಲಿಕ್ಕೆ ಅದನ್ನು ಶಿಟ್ಟು ಹೊಡೆದಾಯ್ತು. ಅಂದರೆ ಕೊಲ್ಲಿಕ್ಕೆ ಎಷ್ಟು ಬೇಕಾದರೂ ಐಡಿಯಾ ಕೊಡ್ತಾರೆ, ಅದನ್ನು ಸಾಕಲಿಕ್ಕೆ ಮಾತ್ರ ಯಾರು ಕೊಡೋದಿಲ್ಲ. ಹಾಗಾಗಿ ನಾವು ಪ್ರಾಣಿಗಳನ್ನು ಪ್ರೀತಿಸಬೇಕು, ರಕ್ಷಿಸಬೇಕು. ಅವು ನಮ್ಮ ಪರಿಸರ ಸ್ನೇಹಿಗಳಾಗಬೇಕು, ಹಾನಿ ಮಾಡಬಾರ್ದು. ಹಾನಿ ಮಾಡಿದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟರೆ ಆಯ್ತು. ಆನೆ ಬಂದು ತಿಂದರೆ ನಮಗೆ ಅವ್ರನ್ನ ಏನು ಮಾಡಲಿಕ್ಕೆ ಆಗೋದಿಲ್ಲ. ನವಿಲು ಬಂದು ಭತ್ತ ತಿಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಂಗಗಳು ಬಂದು ಅಡಿಕೆ ಕೊಯ್ದರೆ ಏನು ಮಾಡಲಿಕ್ಕೆ, ಅದರಲ್ಲಿ ನೀವು ರಕ್ಷಣೆ ಮಾಡಿ ಕೊಡಬೇಕು. ಆದರೆ ಕೊಲ್ಲುವುದೇ ಪರಿಹಾರ ಅಲ್ಲ. ಸಂರಕ್ಷಣೆ ಮಾಡುವಂಥದ್ದು ಪರಿಸರ ಸ್ನೇಹಿಗಳಾಗಿ ಬದುಕುವಂಥ ಬಹಳ ಮುಖ್ಯ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಶುಭಾಶಯವನ್ನು ಕೋರ್ತಾ, ಪ್ರಕೃತಿ ನಮಗೆ ಬಹಳ ಅನುಕೂಲ ಮಾಡಿಕೊಟ್ಟಿದೆ. ಮೋಡ ದೇವರು ಛತ್ರಿ ಹಿಡಿದಿದ್ದಾರೆ, ನಮಗೆ ಕೊಡೆ ಹಿಡಿದಿದ್ದಾರೆ. ಹಾಗಾಗಿ ಬಿಸಿಲಿಲ್ಲ. ದೇವರಿಗೂ ಕೂಡ ವಂದನೆ ಸಲ್ಲಿಸಿ ಭಕ್ತಿಯಿಂದ ಎಲ್ಲರಿಗೂ ಶುಭವಾಗಲಿ ಅಂತ ಪ್ರಾರ್ಥಿಸ್ತೀನಿ.